ರೋಟರಿ ಕ್ಲಬ್ ಆಫ್ ಮೂಡಬಿದ್ರೆ, ರೋಟರಿ ಕ್ಲಬ್ ಆಫ್ ಅಲಿಗರ್ ದಿವಾ ಮತ್ತು ಜ್ಞಾನ ಮಹಾವಿದ್ಯಾಲಯ ಅಲಿಗರ್ ಜಂಟಿ ಆಶ್ರಯದಲ್ಲಿ ಅಂಗಾಂಗ ದಾನದ ಜಾಗೃತಿ ಕಾರ್ಯಕ್ರಮ ಅಲಿಗಢ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾಥ ಪ್ರವರ್ತಕ ಎಲ್ ಗೋಯಲ್ ಅವರು ಆಗಮಿಸಿದ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಅಭಯ್ ಚಂದ್ರ ಜೈನ್, ರೋಟರಿ ಕ್ಲಬ್ ಅಲಿಗಢ್ ದಿವಾ ಅಧ್ಯಕ್ಷೆ ರೊಟೇರಿಯನ್ ರೀಮಾ ಸಿಂಗಾಲ್, ರೊಟೇರಿಯನ್ ಡಾ ರಮೇಶ್, ರೋಟರಿ ಕ್ಲಬ್ ಮೂಡಬಿದ್ರೆಯ ಕಾರ್ಯದರ್ಶಿ ರೊಟೇರಿಯನ್ ಸಿಎಚ್ ಗಫೂರ್, ಅಲಿಗಢ್ ದಿವಾ ಕಾರ್ಯದರ್ಶಿ ರೊಟೇರಿಯನ್ ರಾಖಿಣಿ ವರ್ಸೇನಿ, ಜ್ಞಾನ ಮಹಾವಿದ್ಯಾಲಯದ ಪ್ರಿನ್ಸಿಪಾಲ್ ಡಾ ವೈಕೆ ಗುಪ್ತಾ, ಜ್ಞಾನ ಮಹಾವಿದ್ಯಾಲಯದ ನಿರ್ದೇಶಕ ಗೌತಮ್ ಗೋಯಲ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಅಲಿಗಢ್.